ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಹುತಾತ್ಮರ ದಿನಾಚರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಹುತಾತ್ಮರ ಸಂಬಂಧಿಕರಿಗೆ ಹಾಗೂ ನಿವೃತ್ತರಿಗೆ ಸನ್ಮಾನ ಕಾರ್ಯಕ್ರಮ ದೇರಳಕಟ್ಟೆಯ ಕ್ಷೇಮ ಆಡಿಟೋರಿಯಂನಲ್ಲಿ ನಡೆಯಿತು. ಭಾರತೀಯ ಸೇನೆಯಲ್ಲಿ ಕರ್ತವ್ಯ ಸಂದರ್ಭ ಹುತಾತ್ಮರಾದ ಬಜ್ಪೆ ನಿವಾಸಿ ಹವಾಲ್ದಾರ್ ಗಿರೀಶ್ ಅವರ ಪತ್ನಿ ರೇಖಾ, ಪುತ್ರ ಗಗನ್, ಮಡಿಕೇರಿ ಬಲಂಬಿ ನಿವಾಸಿ ಲ್ಯಾನ್ಸ್ ನಾಯಕ್ ಶಿವರಾಮ್ ಕೆಪಿ ಅವರ ಪತ್ನಿ ಗೀತಾ, ಪುತ್ರಿ ಪಲ್ಲವಿ ಹಾಗೂ ನೌಕಾಸೇನೆಯಿಂದ ನಿವೃತ್ತರಾದ ವಿಕ್ರಮ್ ದತ್ತಾ ಅವರನ್ನು ಸನ್ಮಾನಿಸಲಾಯಿತು. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಅವರು ಹುತಾತ್ಮರ ಸಂಬಂಧಿಕರಿಗೆ ಹಾಗೂ ನಿವೃತ್ತರಿಗೆ ಸನ್ಮಾನಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಹುತಾತ್ಮರ ಹೆಸರಿನಲ್ಲಿ ಸ್ಮಾರಕ ನಿರ್ಮಿಸಲು ಹೊರಟು 10 ವರ್ಷಗಳು ಕಳೆದಿವೆ. ಈವರೆಗೂ ಯೋಜನೆ ಅನುಷ್ಠಾನವಾಗದಿರುವುದು ದುರಾದೃಷ್ಟ. ಮಹಾತ್ಮ ಗಾಂಧಿ ಮಡಿದ ದಿನ ಹುತಾತ್ಮರ ದಿನ ಆಚರಿಸುವಂತಹ ದಿನವಲ್ಲ. ಹುತಾತ್ಮರನ್ನ ಸ್ಮರಿಸುವ ಹಾಗೂ ಮನೆ ಮಂದಿಯನ್ನ ಗೌರವಿಸುವ ದಿನವಾಗಿ ಮುಂದುವರಿಯಬೇಕಿದೆ. ಯುವ ಸಮುದಾಯ ಜಾಗೃತರಾಗಿ ದೇಶಕ್ಕಾಗಿ ಜೀವತ್ಯಾಗ ಮಾಡಿದವರ ಕುರಿತು ಒಂದು ದಿನವಾದರೂ ಸ್ಮರಿಸುವ ಕಾರ್ಯ ಅಗತ್ಯ ಎಂದು ಹೇಳಿದರು. What happens is 30th March happens to be Martyrs' Day. Unfortunately, this is one occasion when we remember. These are the very same people who try to protect the country. Recently, I saw some article in which the government of Karnataka decided that the names and the achievements of martyrs will be put in a prominent place in Bangalore. It's almost 10 years. Nothing has happened. I think whether this university or maybe we as a people of this country remember them on 30th of January. And it also happens to be the day Mahatma Gandhi died. I don't know whether you are celebrating the death of Mahatma Gandhi or you are honoring the martyrs is a very debatable question. ಸನ್ಮಾನ ಸ್ವೀಕರಿಸಿದ ನೌಕಾದಳದಿಂದ ನಿವೃತ್ತರಾದ ವಿಕ್ರಮ್ ದತ್ತಾ ಅವರು ಮಾತನಾಡಿ, ಉಗ್ರರಿಂದ ಹತ್ಯೆಗೀಡಾದ ಕರ್ನಲ್ ಎಂಎನ್ ರೈ ಹುತಾತ್ಮರಾದ ಸಂದರ್ಭ ವೈರಿಗಳ ವಿರುದ್ಧ ಘೋಷಣೆ ಕೂಗಿದಂತಹ ಅವರ ಪುತ್ರಿ ಅಲ್ಕಾ ರೈನಂತಹ ಗಟ್ಟಿ ಮನಸ್ಸಿನ ಬಾಲಕಿಯನ್ನ ವಿಶ್ವವಿದ್ಯಾನಿಲಯಗಳು ಆಹ್ವಾನಿಸಿ ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯ ಜಾಗೃತಿ ಮೂಡಿಸುವಂತಹ ಕಾರ್ಯ ನಡೆಯಬೇಕಿದೆ. ದೇಶದಾದ್ಯಂತ ಪ್ರತಿ ಕ್ಷೇತ್ರದಲ್ಲೂ ಪ್ರಾಮಾಣಿಕರಿದ್ದಾರೆ. ಪ್ರಾಮಾಣಿಕರಿಂದ ಮಾತ್ರ ಬಲಿಷ್ಠ ಭಾರತ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. Most of our behavior comes from greed, lack of self-confidence, lack of confidence in the nation, and the lack of respect for the society. To borrow Gandhi's word, there is enough in this world for everyone's need, but not enough for everyone's greed. Let us work towards a society where we would do unto others what we would have others to do unto us. Let us all be a responsible citizen who make our country a great place to live. One more point I would like to say. As per the most happiest country in the world, you might have seen the statistics. ಈ ಸಂದರ್ಭ ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ, ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಕುಲ ಸಚಿವೆ ಡಾಕ್ಟರ್ ಅಲ್ಕಾ ಕುಲಕರ್ಣಿ, ಸಹ ಕುಲಪತಿ ಪ್ರೊಫೆಸರ್ ಎಂಎಸ್ ಮುಡಿತಾಯ, ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.